ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆರಂಭ ಆಗಿದೆ. ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಕೂಡ ಹೇಳೋದು, ಯಪ್ಪ ಎಂಥ ಅಲಂಕಾರ, ಇಲ್ಲಿ ನೋಡಿದ್ರು ಕೂಡ ಹೂದಾನಿಗಳು, ಹೂವಿನ ಗಿಡಗಳು, ಜೊತೆಗೆ ಬೇರೆ ಬೇರೆ ಅಡಿಕೆಯ ಗೊನೆಯ ಅಲಂಕಾರ, ತೆನೆಯ ಅಲಂಕಾರ ಎಲ್ಲ ಕೂಡ ಬಹಳ ಆಕರ್ಷಕವಾಗಿದೆ ಅನ್ನುವಂಥದ್ದನ್ನು ಇದನ್ನು ಕೇವಲ ಇಲ್ಲಿ ಬಂದಂಥ ನೋಡಿದ್ರೆ ಸಾಕಾಗುತ್ತಾ, ನೀವು ಕೂಡ ನೋಡಬೇಕಲ್ಲ. ಸೊ ತೋರಿಸೋ ಪ್ರಯತ್ನವನ್ನು ನಾವು ಮಾಡ್ತೀವಿ, ಬನ್ನಿ ನೋಡೋಣ. ಈ ಒಂದು ಉಜಿರೆಯ ಬ್ರಹ್ಮಕಲಶದ ಕಾರ್ಯಾಲಯದಲ್ಲಿ ತುಂಬ ಹೈಲೈಟ್ ಆಗಿರುವಂಥ ಒಂದು ಸ್ಟ್ಯಾಚ್ಯೂ ಅದು ಗೊತ್ತಾ, ಇದುವೇ ನಿಜ ಕೂಡ ಒಳ್ಳೆಯ ಯುನೀಕ್ ಡ್ರೆಸ್ ಕೋಡ್. ಇದು ಬಹಳ ಅದ್ಭುತವಾಗಿ ಕಾಣ್ತಾ ಇದೆ. ಮೋಸ್ಟ್ಲಿ ಇಲ್ಲಿ ಬಂದಂಥವರು ಈ ಒಂದು ಡ್ರೆಸ್ಸನ್ನು ನೋಡಿದೆ ನೆಕ್ಸ್ಟ್ ಇದನ್ನು ಕೂಡ ನಮಗೆ ಒಂದು ಸ್ಟಿಚ್ ಮಾಡಿ ಕೊಡದೆ ಹೇಳ್ಬೋದು. ಆ ರೀತಿಯಾಗಿ ಬಹಳ ಅದ್ಭುತವಾಗಿ ತಾಳೆಯ ಗರಿಯ ಮೂಲಕ, ಅಂದರೆ ತೆಂಗಿನ ಗರಿಯ ಮೂಲಕ ಮಾಡಿರುವಂಥದ್ದು. ಇದೆಲ್ಲ ಒಂದು ರೀತಿಯ ಒಂದು ಕಲೆ ಅಂತ ಹೇಳ್ಬೋದು. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಯಾವ ರೀತಿಯಾಗಿ ಹೆಣ್ಣಿದ್ದಾರೆ ನೋಡಿ, ಸೊಂಟಪಟ್ಟಿ ಅಂತೆ, ಹಾರ ಅಂತೆ, ವಾವ್ ಸೂಪರ್. ನೆಕ್ಲೇಸ್ ಅಂತೂ, ಹ್ಯಾಟ್ ಅಂತೂ, ಈ ಒಂದು ಗೊಂಬೆಗೆ ಅದ್ಭುತವಾದಂತಹ ಲುಕ್ ಕೊಟ್ಟಿರುವಂಥ ಈ ಒಂದು ಡಿಸೈನು, ತೆಂಗಿನ ಗರಿಯಿಂದ ಮಾಡಿರುವಂತಹ ಒಂದು ಸೂಪರಾಗಿರುವಂಥ ಡ್ರೆಸ್ ಮತ್ತು ಆಭರಣಗಳು. ಇನ್ನು ಅದು ಮಾತ್ರ ಅಲ್ಲ, ಈ ಒಂದು ತುರ್ತು ಮಾಹಿತಿ ಕೇಂದ್ರದಲ್ಲಿ ಈ ಬುಟ್ಟಿ ಕೂಡ ನೋಡ್ಬೋದು ನೀವು. ದೋಣಿಯ ಆಕಾರದ ಒಂದು ಬುಟ್ಟಿ ಮಾಡಿದ್ದಾರೆ, ಹೂದಾನಿಗೋಸ್ಕರ ಒಂದು ಬುಟ್ಟಿಯನ್ನು ಮಾಡಿದ್ದಾರೆ. ಆ ಥರ ಬೇರೆ ಬೇರೆ ಕಲಾಕೃತಿ ನೋಡ್ಬೋದು. ಬಹಳ ಅದ್ಭುತವಾಗಿ ಒಂದು ರಥದ ಶೇಪಲ್ಲಿ ಒಂದು ಕಲಾಕೃತಿ ಕೂಡ ಇದೆ. ತೆಂಗಿನ ಗರಿ ಮೂಲಕ ಬೇರೆ ಬೇರೆ ಕಲಾಕೃತಿ ನೋಡಿರ್ತೀವಿ, ಬಟ್ ಇಂತಹ ಒಂದು ಡ್ರೆಸ್ಸನ್ನು ಕೂಡ ಮಾಡ್ಬೋದು ಅಂತ ನಾವು ಇಲ್ಲೇ ನೋಡಿರುವಂಥದ್ದು. ಇಲ್ಲೊಂದು ಲೇಡಿಯ ಡಾಲ್ ಕೂಡ ಇದೆ, ಅದು ಕೂಡ ಹಾಗೆ ಅದ್ಭುತವಾಗಿ ನೀವು ಫ್ಯಾಷನ್ ಶೋ ಅಲ್ಲಿ ನೋಡ್ತೀರಾ ಈ ರೀತಿಯ ಎಲ್ಲ ಡ್ರೆಸ್ಸನ್ನು. ಆದರೆ ಇವತ್ತು ನೀವು ಉಜಿರೆಯ ಬ್ರಹ್ಮಕಲಶಕ್ಕೆ ಬಂದಾಗ ಆ ಫ್ಯಾಷನ್ ಶೋ ಅಲ್ಲಿ ನೀವು ಯಾವ ಥರ ಒಂದು ಕಾಸ್ಟ್ಯೂಮ್ ನೋಡ್ತೀಯೋ ಅದೇ ರೀತಿಯ ಕಾಸ್ಟ್ಯೂಮನ್ನು ಒಂದು ತೆಂಗಿನ ಗರಿ ಮೂಲಕ ಮಾಡಿದ್ದಾರೆ. ಬಹಳ ಅದ್ಭುತವಾಗಿರುವಂಥ ಒಂದು ಡ್ರೆಸ್ ಇದು. ನಿಜ ಕೂಡ ಈಗಿನ ಒಂದು ಯೂತ್ಸ್ಗೆ ಈ ಥರ ಡ್ರೆಸ್ ನೋಡಿದಾಗ ತುಂಬ ಇಷ್ಟ ಆಗುತ್ತೆ. ನಿಜ ಕೂಡ ಇದನ್ನು ಫಾಲೋ ಮಾಡಿದ್ರೆ ಸಾಕು ಅಂತ ನಾವು ಕೂಡ ಬೇಡ್ಕೋತೀವಿ. ಇನ್ನೊಂದು, ಈ ಕಾರ್ಯಾಲಯದಲ್ಲಿ ಬಹಳ ಆಕರ್ಷಕವಾಗಿ ಒಂದು ರಂಗೋಲಿ ಕಾಣಿಸ್ತಾ ಇದೆ. ನೋಡಿದಾಗ ಯಾವುದೋ ಬಣ್ಣದ ಪೌಡ್ರ್ ಹಾಕ್ಕೊಂಡು ರಂಗೋಲಿ ಬಿಡಿಸಿದ ರೀತಿ ಇದೆ, ಆದರೆ ಖಂಡಿತವಾಗ್ಲೂ ಇದು ಬಣ್ಣದ ಪೌಡ್ರ್ ಅಲ್ಲ. ಈ ಕಾಟನ್ ದರದ ಕೆಲವೊಂದು ಕಟ್ ಮಾಡಿ ಅದರಿಂದ ಒಂದು ಅಲಂಕಾರವನ್ನು ಮಾಡಿ ಒಂದು ರಂಗೋಲಿಯನ್ನು ಬಿಡಿಸಲಾಗಿದೆ. ಬಹಳ ಆಕರ್ಷಕವಾಗಿ ಕಾಣಿಸ್ತಾ ಇದೆ. ಇನ್ನೊಂದು, ಅದರ ಮುಂಭಾಗಿರುವಂಥ 2 ತೆಂಗಿನ ಕಾಯಿಯಿಂದ ಒಂದು ಬುದ್ಧನ ಮುಖಭಾವದ ಕಲಾಕೃತಿ, ಇನ್ನೊಂದು ಗಣಪತಿಯ ಕಲಾಕೃತಿ ಕೂಡ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ನೀವು ಅಲಂಕಾರ ನೋಡಿದಾಗ ಇಲ್ಲಿ ಯಾವುದೇ ಒಂದು ಪ್ಲಾಸ್ಟಿಕ್ ಆಗಲಿ ಅಥವಾ ಬೇರೆ ಬೇರೆ ಒಂದು ವಸ್ತುವನ್ನು, ಯಾವುದೇ ಒಂದು ನಮ್ಮ ಪ್ರಕೃತಿಗೆ ಹಾನಿಯಾಗುವಂಥ ಯಾವುದೇ ವಸ್ತುವನ್ನು ಬಳಕೆ ಮಾಡಿಲ್ಲ. ಕಂಪ್ಲೀಟಾಗಿ ನೈಸರ್ಗಿಕವಾಗಿ ಸಿಗುವಂಥ ವಸ್ತುವನ್ನೇ ಬಳಸಿಕೊಂಡು ಸಂಪೂರ್ಣ ಈ ಉಜಿರೆಯ ಒಂದು ದೇವಸ್ಥಾನದ ಆವರಣವನ್ನು ಅಲಂಕಾರ ಮಾಡಿರುವಂಥದ್ದು. ಇನ್ನು ಮೇಲ್ಛಾವಣಿ ನೋಡ್ಬೋದು, ಮೇಲ್ಗಡೆ ಕೇವಲ ತಟ್ಟಿ ಅಂತ ಇದ್ದರೆ, ಇನ್ನು ಆ ಕಾರ್ಯಾಲಯದ ಕೆಲವೊಂದು ಆ ಕಚೇರಿಗಳು ಕೂಡ ಹಾಗೆಯೇ ಅಡಿಕೆಯ ಗೊನೆಯಿಂದ ಆಗಿರ್ಬೋದು, ಅದೇ ರೀತಿಯಾಗಿ ಭತ್ತದ ತೆನೆಯಿಂದ ಅದು ಕೂಡ ಹಾಗೆಯೇ ಬಹಳ ಅಲಂಕಾರವಾಗಿ ಆ ತೋರಣ ರೀತಿ ಕಾಣಿಸ್ತಾ ಇದೆ. ಇನ್ನು ಅದರ ಜೊತೆಗೆ ಆ ಬಿದಿರಿನ ದಂಡಿನಿಂದ ಅದರ ಮೇಲೆ ಒಂದು ಹೂವನ್ನು ಬಿಟ್ಟಿರೋ ಥರ ಒಂದು ಡಿಸೈನ್ ಮಾಡಿ ಅದನ್ನು ಕೂಡ ಬಹಳ ಆಕರ್ಷಕವಾಗಿ ಜೋಡಣೆ ಮಾಡಿರುವಂಥದ್ದು. ಇನ್ನು ಅದರಲ್ಲೂ ಕೂಡ ಮುಖ್ಯವಾಗಿ ಆ ಒಂದು ಹಾಳೆಯ ತಟ್ಟೆ ಏನಿದೆ, ನಾವೆಲ್ಲ ಊಟ ತಿಂಡಿಗೆ ಯೂಸ್ ಮಾಡುವಂಥ ಹಾಳೆಯ ತಟ್ಟೆ ಏನಿದೆ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಅದರಲ್ಲೂ ಕೂಡ ಬೇರೆ ಬೇರೆ ಬಣ್ಣದ ಕಲಾಕೃತಿಯನ್ನು ಮಾಡಿ ಭಾಳ ಅಂದವಾಗಿ ಚಿತ್ರವನ್ನು ಬಿಡಿಸ್ಕೊಂಡು ಇಲ್ಲಿ ಜೋಡಣೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಈ ಒಂದು ಮಹಿಳಾ ತಂಡ ಏನಿದೆ ಸಂಪೂರ್ಣವಾಗಿ ಒಂದು ಮುತುವರ್ಜಿ ವಹಿಸ್ಕೊಂಡು ತಮ್ಮ ಒಂದು ಸೇವೆ ಅಂತ ಅಂದುಕೊಂಡು ಇದರ ತೆಂಗಿನ ಗರಿ ಆಗಿರ್ಬೋದು ಅಥವಾ ಆ ಒಂದು ಹಾಳೆಯ ತಟ್ಟೆ ಆಗಿರ್ಬೋದು, ಅಡಿಕೆಯ ಗೊನೆ ಆಗಿರ್ಬೋದು, ಭತ್ತದ ತೆನೆ ಆಗಿರ್ಬೋದು, ಅದರ ಬೇರೆ ಬೇರೆ ರೀತಿಯ ಒಂದು ಹೂವಿನ ಗಿಡವನ್ನು ಇಟ್ಕೊಂಡು ಇಡೀ ಒಂದು ಸಂಪೂರ್ಣವಾದ ದೇವಸ್ಥಾನವನ್ನು ಅಲಂಕಾರ ಮಾಡಿದೆ. ಉಗ್ರಾಣದ ಮುಂಭಾಗ ಇರುವಂತಹ ಆ ಜಾಗ ಕೂಡ ನಮಗೆ ನಾವು ತೋರಿಸಿದ್ದೀವಿ, ಅದು ಕೂಡ ಹೇಗಿದೆ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಹೈಲೈಟ್ ಆಗಿ ಈ ಬಾರಿಯ ಉತ್ಸವದಲ್ಲಿ ಈ ಅಲಂಕಾರಗಳು ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಈ ಒಂದು ತೆಂಗಿನ ಗರಿಯಿಂದ ಬಹಳ ಸುಂದರವಾಗಿರುತ್ತೆ ಬುಟ್ಟಿಯ ಕಲಾಕೃತಿ ಮಾಡಿದ್ದಾರೆ. ಎಲ್ಲವನ್ನು ಕೂಡ ಕಂಬಕ್ಕೆ ಜೋಡಣೆ ಮಾಡಿರುವಂಥದ್ದು. ಈ ಜೋಡಣೆ ಮಾಡೋ ಕೂಡ ಯಾವುದೇ ಆಗಲಿ ಮೊಳೆ ಆಗಲಿ ಅಥವಾ ಯಾವುದೇ ಪ್ಲಾಸ್ಟಿಕ್ ಆಗಲಿ ಕಬ್ಬಿಣ ಅಂಶ ಯಾವುದನ್ನು ಕೂಡ ಬಳಕೆ ಮಾಡಿಲ್ಲ. ಕೇವಲ ಒಂದು ತೆಂಗಿನ ಗರಿಯನ್ನೇ ಬಳಕೆ ಮಾಡಿಕೊಂಡು ಅದರಲ್ಲಿ ಸಂಪೂರ್ಣವಾಗಿ ಅಲಂಕಾರ ಮಾಡಿರುವಂಥದ್ದು. ಇದನ್ನು ಸಾಲಾಗಿ ಎಲ್ಲಿ ಕೂಡ ನೋಡ್ಬೋದು. ಕಂಪ್ಲೀಟಾಗಿ ಪ್ರಕೃತಿದತ್ತವಾಗಿ ಸಿಕ್ಕಿರುವಂಥ ವಸ್ತುವನ್ನು ಬಳಕೆ ಮಾಡಿಕೊಂಡು ಮಾತ್ರವ ಈ ಒಂದು ಅಲಂಕಾರವನ್ನು ಮಾಡಿರುವುದೇ ಬಹಳ ವಿಶೇಷವಾಗಿ ಪ್ರತಿಯೊಬ್ಬರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಮನಸೆಳೆಯುತ್ತಾ ಇದೆ. ಇಲ್ಲಿ ಬಂದಾಗ ನಿಮಗೆ ಪ್ರತಿಯೊಂದು ಕಂಬದಲ್ಲೂ ಕೂಡ
ಗಣೇಶ ಕಾಣಿಸ್ತಿಕ್ತಾನೆ. ಬೇರೆ ಬೇರೆ ರೀತಿಯ ಬಣ್ಣದ ರೂಪದಲ್ಲಿ ಗಣೇಶ ನಿಮಗೆ ದರ್ಶನ ಕೊಡ್ತಾ ಇದ್ದಾನೆ. ಆದರೆ ಈಗ ಗಣೇಶನ ಮಾಡಿದ್ದು ಯಾವುದರಿಂದ? ಕೊತ್ತಲಿಂಗೆ, ನಮ್ಮ ತೆಂಗಿನ ಮರದಲ್ಲಿ ಸಿಗುವಂಥ ಆ ಕೊತ್ತಲಿಂಗೆನೇ ಬಳಕೆ ಮಾಡಿಕೊಂಡು ಅದರಲ್ಲಿಯೇ ಗಣೇಶ ಚಿತ್ರವನ್ನು ಮಾಡಿರುವಂಥದ್ದು. ಇದು ಕೂಡ ಹಾಗೆ ಆ ಮಹಿಳೆಯರ ತಂಡವೇ ಸೇರಿಕೊಂಡು ಮಾಡಿರುವಂಥದ್ದು. ನಿಜ ಕೂಡ ಅವರೆಲ್ಲರೂ ಕೂಡ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವರಲ್ಲಿ ಏನೆಲ್ಲ ಒಂದು ಕಲೆ ಇದೆ ಅದೆಲ್ಲವನ್ನು ಕೂಡ ಈ ಒಂದು ದೇವಸ್ಥಾನದ ಉತ್ಸವಕ್ಕೋಸ್ಕರ ದಾರೆ ಎರೆದಿದ್ದಾರೆ ಕೂಡ. ನಿಜ ಕೂಡ ಅಷ್ಟು ಅದ್ಭುತವಾಗಿ, ಕೇವಲ ಒಂದಲ್ಲ, ನೀವು ಸಾಲಾಗಿ ಎಲ್ಲ ಕಂಬವನ್ನು ವೀಕ್ಷಣೆ ಮಾಡಿದಾಗ ಬೇರೆ ಬೇರೆ ಬಣ್ಣದಲ್ಲಿ ಈ ಗಣಪತಿಯ ಚಿತ್ರ ನಿಮ್ಮನ್ನು ಆಕರ್ಷಿಸುತ್ತೆ. ಬಹಳ ಅದ್ಭುತವಾಗಿ ಅಲಂಕಾರ ಮಾಡಿದ, ಬಹಳ ಅದ್ಭುತವಾದ ಬಣ್ಣದ ಮೂಲಕ ಆ ಒಂದು ಗಣಪತಿಯನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಸಮೃದ್ಧಿ ಹಸಿರುವಾಣಿ ಉಗ್ರಾಣ. ಇಲ್ಲೂ ಕೂಡ ಅಷ್ಟೇ, ಒಳಗಡೆ ಹೊರೆ ಕಾಣಿಕೆ ತುಂಬಿ ತುಳುಕ್ತಾ ಇದ್ದಾರೆ, ಹೊರಗಡೆ ಕೂಡ ಅಷ್ಟೇ ಅಲಂಕಾರಗಳು ಬಹಳ ಆಕರ್ಷಕವಾಗಿ ಬಂದವರ ಕಣ್ಮನ ಸೆಳೀತಾ ಇರುವಂಥದ್ದು. ಅಲ್ಲಿ ಕೆಳಗಡೆ ನಿಮಗೆ ನೇತಾಡ್ತಿರುವಂಥ ಒಂದು ಬುಟ್ಟಿಯ ಆಕಾರದ ಕಲಾಕೃತಿ ಕಾಣಿಸ್ತಾ ಇದೆ. ಇದು ಕೂಡ ಹಾಗೆಯೇ ಇವರು ಆ ಮಹಿಳಾ ತಂಡವೇ ಸೇರಿಕೊಂಡು, ಜಯಶ್ರೀ ಅವರ ತಂಡ ಸೇರಿಕೊಂಡು ಮಾಡಿರುವಂತಹ ಕಲಾಕೃತಿಗಳು. ತೆಂಗಿನ ಗರಿಯನ್ನು ಬಳಕೆ ಮಾಡಿಕೊಂಡು ಬಟ್ ಸುಂದರವಾಗಿರುವಂಥ ಒಂದು ಗರಿಯ ಬುಟ್ಟಿಯನ್ನು ಮಾಡಿದ್ದಾರೆ. ಅಲ್ಲಿ ನೇತಾಡ್ತಿರುವಂಥದ್ದು ನೋಡಿದ್ರೆ ಬಹಳ ಆಕರ್ಷಕವಾಗಿ ಕಾಣಿಸ್ತಾ ಇರುವಂಥದ್ದು. ಇನ್ನೊಂದು ಅದೇ ರೀತಿಯಾಗಿ ಬಲಬದಿಯಲ್ಲಿ ನಿಮಗೆ ಆ ಕಾವೇರಿ ತಾಯಿ ಕೊಡೆ ಹಿಡ್ಕೊಂಡು ನಿಂತ್ಕೊಂಡಿರುವಂತಹ ಕಾವೇರಿ ತಾಯಿ ಕಾಣಿಸ್ತಾ ಇದ್ದಾರೆ. ಶಿವಲಿಂಗ ಇದೆ, ಅಲ್ಲೂ ಕೂಡ ಹಾಗೆಯೇ ಬೇರೆ ಬೇರೆ ಹೂವಿನ ಗಿಡಗಳು ಕಾಣಿಸ್ತಾ ಇದೆ. ಬಹಳ ಅದ್ಭುತವಾಗಿ, ಇದು ಹಗಲು ಹೊತ್ತಿನಲ್ಲಿ ಅಷ್ಟೊಂದು ಅದ್ಭುತವಾಗಿ ಕಾಣಿಸೋದಿಲ್ಲ, ಬಟ್ ನೀವು ರಾತ್ರಿ ಹೊತ್ತಲ್ಲಿ ಬಂದಾಗ ವಿದ್ಯುತ್ ಅಲಂಕಾರ ಜೊತೆಗೆ ಅದರ ನೀರಿನ ಬಗ್ಗೆ, ನೀರಿನ ಕಾರಂಜಿ ಬಂದಾಗ ಇನ್ನೂ ಕೂಡ ಆಕರ್ಷಕವಾಗಿ ಕಾಣಿಸುತ್ತೆ. ಅದೇ ರೀತಿಯಾಗಿ ಎಡಬದಿಗೆ ಕೂಡ ಹಾಗೆಯೇ ಬಹಳ ಅದ್ಭುತವಾಗಿ ಒಂದು ಹಟ್ಟಿಯ ಹುಲ್ಲಿನ ಒಂದು ಹಟ್ಟಿಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಬೇರೆ ಬೇರೆ ತರಕಾರಿಯ ಗಿಡವನ್ನು ಇಟ್ಕೊಂಡು ಒಂದು ಗದ್ದೆಯ ರೂಪದಲ್ಲಿ ಒಂದು ಅಲ್ಲಿ ಚಿತ್ರಣವನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಮಹಿಳಾ ತಂಡ ಬಹಳ ಸುಂದರವಾಗಿ ಬಹಳ ಒಂದು ಅರ್ಥಪೂರ್ಣವಾಗಿ ಅಲಂಕಾರ ಮಾಡಿರುವಂಥದ್ದಕ್ಕೆ ಇವತ್ತಿನ ಈ ಒಂದು ಉಜಿರೆಯ ಬ್ರಹ್ಮಕಲಶೋತ್ಸವದ ಈ ಸಂಪೂರ್ಣ ದೃಶ್ಯಾವಳಿ ನಿಮಗೆ ಸಾಕ್ಷಿಯಾಗಿ ಕಾಣಿಸುತ್ತೆ. ಇನ್ನು ಇದರ ಹಿಂದಿರುವಂತಹ ಆ ಕೈ ಯಾವುದು? ಇಲ್ಲಿದ್ದಾರೆ ಆ ಮಹಿಳೆ. ಬನ್ನಿ ಮೇಡಮ್, ಇವರು ಮೂಲತಃ ಬೆಂಗಳೂರಿನವರು ಅನ್ಸುತ್ತೆ ಅಲ್ಲ? ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಕಲಾವತಿ ಅಂತ. ಕಲಾವತಿಯ ಕೈ ಚಳಕದಲ್ಲಿ ಬಂದಿರುವಂತಹ ಈ ಒಂದು ಕಲೆಗಳು ನಿಮ್ಮ ಹೆಸರಿಗೆ ತಕ್ಕನಾಗಿ ಆ ಒಂದು ಕಲೆ ಕೂಡ ನಿಮಗೆ ಕೂಡಿ ಬಂದಿದೆ. ಸೊ ಹೇಳಿ ಮೇಡಮ್, ಎಷ್ಟು ದಿನದಿಂದ ಈ ಒಂದು ಕಲಾಕೃತಿ ಮಾಡಿದ್ದೀರಾ, ಹೇಗೆ? ಮ್ಯಾಮ್, ಆ್ಯಕ್ಚುಲಿ ನನ್ನ ಉಜಿರೆ ಕರೆಸಿದ್ದು ಜಯಶ್ರೀ ಅಂತ ನನ್ನ ಕ್ಲೋಸ್ ಫ್ರೆಂಡು. ಸೊ ಅವ್ರು ಕರೆದು ನಾನು ಆಲ್ರೆಡಿ ಲಾಲ್ಬಾಗಲ್ಲಿ ಇದೆ ಟ್ರೈನ್ ಅಪ್ ಆಗಿದ್ದೆ. ಸೊ ಅವ್ರ ರಿಲೇಷನ್ ಅವ್ರಿಗೆ ಹೇಳಿ ಈ ಥರ ಕಲಾವತಿ ಅನ್ನೋದರ ಕಳಿಸ್ತೀನಿ ನೋಡಿ ಅಂತೇಳಿ. ಸೊ ಜಯಶ್ರೀ ನನಗೆ ಫ್ರೆಂಡ್ ಅಂತೂ ಆಗಿಲ್ಲ, ತುಂಬ ಕ್ಲೋಸ್ ಆಗೋದ್ರು. ಸೊ ಏನೇ ಕರೀಲಿ ಖಂಡಿತ ಬರ್ತೀನಿ. ಸೊ ನನ್ನ ಕೈಲಾಗಿದ್ದು ಸೇವೆ ನಾನು ಮಾಡಬೇಕು ಅಂತ ಆಸೆ. ಸೊ ಇದು ಮಾಡೇಬೇಕು ಅಂದ್ಬಿಟ್ಟು ಮಾಡಿದ್ದೀನಿ. ಸೊ ನನಗೆ ತುಂಬ ತುಂಬ ಹ್ಯಾಪಿ ಆಗುತ್ತೆ. ನಾನು ಕಲ್ತಿದ್ದು ಈ ಥರ ದೊಡ್ಡ ಒಂದು ಸಂಭ್ರಮದಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಅಂದರೆ ಥ್ಯಾಂಕ್ಸ್ ಗಾಡ್. ನಿಜವಾಗ್ಲೂ ಜನಾರ್ದನ ದೇವ್ರಿಗೂ ಮತ್ತು ಜಯಶ್ರೀ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಇನ್ನೊಂದು, ಇದು ಮಾಡೋದಕ್ಕೆ ನೀವು ಎಷ್ಟು ಟೈಮ್ ತಗೊಂಡ್ರಿ? ಮ್ಯಾಮ್, ನಾನು ನಮ್ಮ ಜಯಶ್ರೀ ಅವ್ರ ಸರ್ಕಲು ನಾವೆಲ್ಲ ಸೇರ್ಕೊಂಡು 6 days ಮಾಡಿದ್ವಿ. ಇದೇ ಎಲ್ಲ ಮತ್ತೆ ಅಲ್ಲಲ್ಲೇ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಎಲ್ಲ ಸೇರಿ ಮಾಡಿದ್ದೀವಿ ಇದನ್ನು. ಇನ್ನು ನನ್ನ ಜೊತೆಯಲ್ಲೆಲ್ಲ ನಮಗೆ ಫ್ರೆಂಡ್ಸ್ ಎಲ್ಲ ಸೇರಿ ಹೆಲ್ಪ್ ಮಾಡಿದ್ರು. ನೋಡಿರಿ, ಆ ಬ್ಯಾಸ್ಕೆಟು ತುಂಬಾ ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಅಂತ, ಅದು ತುಂಬ ಫೇಮಸ್ಸು. ಅದರಲ್ಲಿ ಒಂದು ಮಳೆನೋ ಒಂದು ಪಿನ್ನೋ ಸ್ಟೆಪ್ಲರೋ ಏನೂ ಇಲ್ಲ, ಜಸ್ಟು ಎಲ್ಲ ನೇಚರ್. ಒಂದೇ ಒಂದು ಸಣ್ಣ ಸ್ಟೆಪ್ಲರ್ ಪಿನ್ ಕೂಡ ನಾವು ಮಾಡಿಲ್ಲ, ಹಂಗೆ ಎಣೆದಿದ್ದೀವಿ ಅದನ್ನು. ತುಂಬ ಖುಷಿ ಆಯ್ತು ನಮ್ಗೆ ನೋಡಿದಾಗ, ತುಂಬ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲ ಉಜಿರೆಯ ಬ್ರಹ್ಮಕಲಶಕ್ಕೆ ಬಂದೇ ಇರ್ತೀರಾ. ಬಂದಾಗ ನಿಮಗೆ ಅಲ್ಲಲ್ಲಿ ಕೆಲವೊಂದು ಅಲಂಕಾರಗಳು ನಿಮ್ಮನ್ನು ಹೈಲೈಟ್ ಆಗಿ ನಿಮ್ಮ ಕಣ್ಣನ್ನು ಆಕರ್ಷಿಸಿರುತ್ತೆ. ಒಂದು ಕಡೆ ಕಾರ್ಯಾಲಯದ ಈ ಒಂದು 2 ಗೊಂಬೆಗಳು, ಅದೇ ರೀತಿಯಾಗಿ ಉಗ್ರಣದ ಮುಂದೆ ಇರುವಂಥ ಒಂದು ಕೆಲವೊಂದು ಗದ್ದೆ ರೂಪದ, ಕೃಷಿ ರೂಪದ ಒಂದು ಆ ದೃಶ್ಯ ಆಗಿರ್ಬೋದು, ಆಮೇಲೆ ಆ ಕಾರಂಜಿ ದೃಶ್ಯ, ಈ ಥರ ಬೇರೆ ಬೇರೆ ಕಡೆ ಬೇರೆ ಬೇರೆ ಅಲಂಕಾರಗಳು ನಿಮ್ಮನ್ನು ನೀವು ನೋಡೇ ಇರ್ತೀರಾ. ಇದರ ಹಿಂದಿರುವಂಥ ಕೈ ಯಾವುದು ಗೊತ್ತಾ? ಇದೇ ಆ ಜಯಶ್ರೀ ಅವರು. ಮೊನ್ನೆಯಿಂದ ಅವ್ರನ್ನ ಹುಡುಕ್ತಾ ಇದ್ವಿ, ಆ ಜಯಶ್ರೀ ಅವರು ಎಲ್ಲಿದ್ದಾರೆ ಅಂತ ಹೇಳಿದಾಗ ಯಾರು ಕೂಡ ಹೇಳ್ತಾ ಇರಲಿಲ್ಲ, ಯಾಕಂತ ಹೇಳಿದ್ರೆ ಅವರು ಕ್ಯಾಮ್ರಾ ಮುಂದೆ ಬರೋದಿಲ್ಲ ಅಂತ. ಬಟ್ ಇವತ್ತು ನಮಗೆ ಸಿಕ್ಕಿದ್ರು ಅವರು. ನಿಜ ಕೂಡ ಅವ್ರನ್ನ ಪರಿಚಯ ಮಾಡಲೇಬೇಕಾಗುತ್ತೆ. ಬಿಕಾಸ್ ಅಷ್ಟು ಒಂದು ಆಕರ್ಷಕವಾಗಿ ಈ ಒಂದು ಉತ್ಸವದಲ್ಲಿ ಹೈಲೈಟ್ ಆಗಿರುವಂಥ ಅಲಂಕಾರವನ್ನು ಮಾಡಿದಂಥವರು ಜಯಶ್ರೀ ಮೇಡಮ್. ನೀವು ಮೂಲತಃ ಎಲ್ಲಿಯವರು? ಈ ಒಂದು ಕಲೆ ನಿಮಗೆ ಎಷ್ಟು ವರ್ಷದಿಂದ ಕ್ರೋಢೀಕರಣ ಮಾಡಿದ್ದೀರಾ ನೀವು? ಇವತ್ತು ಈ ಒಂದು ಬ್ರಹ್ಮಕಲಶದಲ್ಲಿ ಈ ಥರ ಒಂದು ಅಲಂಕಾರ ಎಲ್ಲೆಲ್ಲಿ ಮಾಡಿದ್ದೀರಾ, ಯಾವ ಥರ ಮಾಡಿದ್ದೀರಾ ಅಂತ? ನಮಸ್ತೆ ಮೇಡಮ್. ನಾನು ಸುಬ್ರಹ್ಮಣ್ಯದವಳು. ಸುಬ್ರಹ್ಮಣ್ಯದ 8 ಕಿಲೋಮೀಟ್ರು ಒಳಗೆ ಕಟ್ಟೆಮನೆ, ಕುಜುಗೋಡು ಕಟ್ಟೆಮನೆ ಅಂತ ಅಲ್ಲಿಯವಳು, ಕೃಷಿ ಕುಟುಂಬದವಳು. ನಾನು ಇಲ್ಲಿ ಮದುವೆಯಾಗಿ ಬಂದಾಗ ನಮಗೆ ನಾವು ಓಡಾಡಿದ್ದು, ನನ್ನ ಗಂಡ ಎಲ್ಲ ಇಲ್ಲಿ ಹುಟ್ಟಿದ್ದು ಇದೇ ದೇವಸ್ಥಾನದ 50 ಮೀಟರ್ ಒಟಾರದಲ್ಲಿ. ಅವ್ರದ್ದು ಇಲ್ಲೇ ಬಿಸ್ನೆಸ್ ಫ್ಯಾಮಿಲಿ. ನಮ್ಮ ದೊಡ್ಡ ದನಿಗಳು ಕೀರ್ತಿಶೇಷ ವಿಜಯರಾಘವ ಪಡ್ಮೆಟ್ಟರು ನಮ್ಮ ಮಾರ್ಗದರ್ಶಕರು.
ಅವರು ನಮಗೆ ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ರು. ಕಳೆದ ಬ್ರಹ್ಮಕಲಶಕ್ಕೆ ಸಹ ಅವರು ನಮಗೆ ಅವಕಾಶ ಕೊಟ್ಟರು. ನಮ್ಮ ಕೈಲಾದ ಎಲ್ಲ ಕಲೆಗಳನ್ನು ನಾವು ಅವರಿಗೆ ತೋರಿಸಿ ತುಂಬ ಇಷ್ಟ ಆಗಿತ್ತು. ಅವರು ನಮ್ಮನ್ನು ಯಾವತ್ತೂ ಆಶೀರ್ವಾದ ಮಾಡ್ತಿದ್ರು, ಎಲ್ಲ ಕಾರ್ಯಗಳಿಗೂ ತೊಡಗಿಸ್ಕೊಳ್ತಿದ್ರು. ಅದು ನಮಗೆ ಜನಾರ್ದನ ಸ್ವಾಮಿ ಮತ್ತು ವಿಜಯರಾಘವ ಪಡ್ಬೇಟ್ನಾಯರ ಒಂದು ಆಶೀರ್ವಾದದಿಂದ ನಾವು ಇಷ್ಟು ಮುಂದೆ ಬಂದಿದ್ದೇವೆ. ನಮ್ಮ ಎಲ್ಲ ಕಲೆಗಳಿಗೂ ಸಹ ಅವರು ಈಗ ಅವರ ಮಗ ಶರತ್ ಕೃಷ್ಣ ಪಡ್ಬೇಟ್ನಾಯರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶವನ್ನು ನಾನು, ನನ್ನ ಮಹಿಳಾ ಮಂಡಲದ ಟೀಮ್, ನಮ್ಮ ಕಾರ್ಯದರ್ಶಿ ಗಾಯತ್ರಿ ಇರಲಿ, ಚೇತನ, ಬಿಂದು ಮತ್ತು ತುಂಬ ಜನ ಇದ್ದಾರೆ, ಅವರನ್ನೆಲ್ಲ ಸೇರಿಸ್ಕೊಂಡು ನಮ್ಮ ಮಾತೃ ಮಂಡಳಿ ಉಜಿರೆ ಇವರನ್ನೆಲ್ಲ ಸೇರಿಸ್ಕೊಂಡು ನಮ್ಮ ಮಾತೃಶಕ್ತಿ ತುಂಬಾ ಗಟ್ಟಿಯಾಗಿದೆ. ಅವರೆಲ್ಲರನ್ನು ಸೇರಿಸ್ಕೊಂಡು ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ತುಂಬ ಮೇಲೇನಂದರೆ ನಮಗೆ ಕವಿತಾ ಮೇಡಮ್, ಕಲಾವತಿ ಮೇಡಮ್ ಪರಿಚಯದ್ದು. ಅವರು ಲಾಲ್ಬಾಗಲ್ಲಿ ಪ್ರತಿ ಸಲನೂ ಅರೇಂಜ್ ಮಾಡ್ತಾರೆ. ಜನವರಿ 26 ಅವರು ಅಲ್ಲಿ ಕುಶಲ ಇದು ಯಾವುದು ಆರ್ಟ್, ತೆಂಗಿನಗರಿ ಆರ್ಟ್ ಇರಲಿ ಅಥವಾ ಹೆಲಿಕೋನದಲ್ಲಿ ಇರಲಿ, ಇಕ್ಕೆಬಾನ ಇರಲಿ, ಅದೆಲ್ಲ ತುಂಬಾ ಚೆನ್ನಾಗಿ ಅವರು ಅರೇಂಜ್ ಮಾಡ್ತಾರೆ. ಅವರು ನನಗೆ ಸದಾ ಸಂಪರ್ಕದಲ್ಲಿರ್ತಾರೆ. ಮತ್ತು ನನ್ನ ಮಾವನ ಮಗಳು ಅಲ್ಲೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋದ ಕಾರಣ ಅವಳು ಎಲ್ಲವನ್ನು ಸಹ ನನಗೆ ವಾಟ್ಸಪ್ ಮಾಡ್ತಾ ಇರ್ತಾಳೆ. ನನಗೆ ಕಲೆಯಲ್ಲಿ ಇಷ್ಟ ಇದ್ದ ಕಾರಣ ಅವಳ ಜೊತೆ ನಾನು ತುಂಬಾ ಬೆರೆತಿರ್ತೇನೆ. ಮತ್ತು ನನ್ನ ಅಕ್ಕನ ಮಗಳು ತುಷಾರ PS ಅಂತ ಪುತ್ತೂರಿನವಳು, ಅವಳು ಈ ಹಾಳೆಗಳದ್ದೆಲ್ಲ ಆಟಗಳನ್ನು ಮಾಡಿದ್ಲು. ಅವಳು ಒಂದು ಸಾಧಾರಣ 3 ತಿಂಗಳಿಗೆ ಹಿಂದೆ ನಾನು ಅವಳಿಗೆಲ್ಲ ಮೆಟೀರಿಯಲ್ ಕೊಟ್ಟಿದ್ದೆ. ಅವಳು ಅದನ್ನು ಎಲ್ಲ ಅಚ್ಚುಕಟ್ಟಾಗಿ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಮೆಟೀರಿಯಲ್ಗೆ ಎಲ್ಲ ಪೇಂಟ್ ಮಾಡಿದ್ಲು. ಆನಂತರ ಹೊಳೆ ಕಲ್ಲುಗಳನ್ನು ಸಹ ನಾನು ಅವಳ ಮನೆಗೆ ತಗೊಂಡೋಗಿ ಕೊಟ್ಟಿದ್ದೆ. ಅವಳಲ್ಲಿ ಆ ಸೆಲ್ಫಿ ಝೋನಲ್ಲಿರುವ ಹೊಳೆ ಕಲ್ಲುಗಳನ್ನೆಲ್ಲ ಅವಳೇ ಪೇಂಟ್ ಮಾಡಿ ಕೊಟ್ಟಳು. ಅಂದರೆ ಅವಳು ಸಹ ಸ್ವಲ್ಪ ಕಲೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದಳು. ಮತ್ತು ನನಗೆ ತೋಟದಲ್ಲಿ ಅಡಿಕೆ ಜೊತೆ ನಾವು ಸ್ವಲ್ಪ ಹೆಲಿಕೋನು, ಕೆಲವೊಂದು ಆರ್ನಮೆಂಟಲ್ ಪ್ಲಾಂಟ್ಸ್ಗಳನ್ನೆಲ್ಲ ಹಾಕಿದ್ದ ಕಾರಣ ನಮ್ಮ ಈ ಎಲ್ಲ ಅರೇಂಜ್ಮೆಂಟಿಗೆ ತುಂಬಾ ಖುಷಿ, ಒಂದು ಹೆಲ್ಪ್ ಆಯಿತು. ಯಾಕೆಂದರೆ ನಾವು ದುಡ್ಡು ಕೊಡೋದಕ್ಕಿಂತ ಜಾಸ್ತಿ ನಾವು ಬೆಳೆದಿದ್ದನ್ನು ಮಾಡಬೇಕು ಅಂತ ಎಲ್ಲ ಸಾಧಾರಣ ನಾವು ಬೆಳೆದದನ್ನೇ ನಾವು ಇಲ್ಲಿ ಹಾಕಿದ್ದೇವೆ. ಹೊರೆ ಕಾಣಿಕೆಯಲ್ಲಿರುವ ಸ್ಟೇಜಲ್ಲಿರುವ ಎಲ್ಲ ಪ್ಲ್ಯಾಂಟ್ಗಳು ನಮ್ಮ ತೋಟದೇ ಇದೆ, ಹೆಲಿಕೋನ್ಸ್ ಎಲ್ಲ. ಆನಂತರ ಅಡಿಕೆಗಳೆಲ್ಲ ನಮ್ಮ ತೋಟದಿಂದಲೇ ಹಾಕಿದ್ದು. ಯಾಕಂದರೆ ಕಳೆದ ಬ್ರಹ್ಮಕಲಶಕ್ಕೆ ಸಹ ನಮ್ಮದೊಂದು ಸಂಕಲ್ಪ, ಭಗವಂತ ನಮಗೆ ಕೊಟ್ಟರೆ ನಾವು ಚೆನ್ನಾಗಿ ಮಾಡಬೇಕು ಅಂತ. ಆ ಥರನೇ ನಮಗೆ ಆ ಜನಾರ್ದನ ಸ್ವಾಮಿ ಕರುಣಿಸಿದ್ದಾನೆ. ಅದನ್ನು ನಾವು ಅವನಿಗೆ ಅರ್ಪಿಸಿ ಒಂದು ಅಲಂಕಾರವನ್ನು ಮಾಡಿದ್ದೇವೆ. ತೃಪ್ತಿ ಇದೆ ನಮಗೆ ಅದರಲ್ಲಿ ತುಂಬಾ. ಆಮೇಲೆ ಹೀಗೆ ಚಪ್ಪರದ ಅಲಂಕಾರ ಸಹ ನಮ್ಮ ಹಸ್ಬೆಂಡೇ ಇದ್ದ ಕಾರಣ, ಪ್ರಕಾಶ್ ಗೌಡ್ರ ಇದ್ದ ಕಾರಣ, ಅವರಿಗೆ ಸ್ವಲ್ಪ ಅದರಲ್ಲಿ ಇಂಟ್ರೆಸ್ಟ್ ಇದ್ದ ಕಾರಣ ಅವರಿಗೆ ಗೊತ್ತಿದ್ದ ಎಲ್ಲವರನ್ನು ಕರೆಸ್ಕೊಂಡು ಅವರ ಟೀಮನ್ನು ಅರೇಂಜ್ ಮಾಡಿಕೊಂಡು ಅವರಿಗೆ ತುಂಬಾ ಎಲ್ಲರೂ ಹೆಲ್ಪ್ ಆಗಿದ್ದಾರೆ. ಕುಂಜರ್ಪದವರು ಯಾರೇ ಇರಲಿ, ಅವರ ಸಂಘ ಎಲ್ಲರೂ ಸಹ ಚೆನ್ನಾಗಿ ಹೆಲ್ಪ್ ಆಗಿದ್ದಾರೆ. ಅವರ ಎಲ್ಲ ಸಹಕಾರ ತಗೊಂಡು ಎಲ್ಲರೂ, ಮಹಿಳಾ ತಂಡ, ಪುರುಷರ ತಂಡ ಎಲ್ಲ ಸೇರಿಕೊಂಡು ಈ ಥರ ಅಲಂಕಾರ ಬಂದಿದೆ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಎಲ್ಲ ಧಾನ್ಯದ ರಂಗೋಲಿ ಇರಲಿ ಅಥವಾ ಎಲ್ಲ ರಂಗೋಲಿಗಳಿರಲಿ. ಇನ್ನೊಬ್ಬರು ಚೇತನ ಅಂತ ಅವರಿಂದ ಬರಲಿಲ್ಲ, ಅವರು ಸಹ ನಂಗೆ ಮೀಡಿಯಾಕ್ಕೆ ಹೊರಗೆ ಬರಲ್ಲ. ಅವರು ಮನೆಯಲ್ಲಿ ಕೂತ್ಕೊಂಡು 3 ತಿಂಗಳಿಂದ ಅವರು ಕೆಲವೊಂದೆಲ್ಲ ಐಟಮ್ಗಳನ್ನು ಅವರು ಸಹ ಮಾಡ್ಕೊಂಡು ಬಂದರು. ಹಾಗೆ ನಮ್ಮ ಮಾತೃಶಕ್ತಿ ಎಲ್ಲ ಸೇರಿ, ಎಲ್ಲ ಕೈಗಳು ಸೇರಿಕೊಂಡು ಹೀಗೆ ಚೆಂದ ಆಗಿದೆ. ಗಿಡಗಳನ್ನು ನಾವು ಕಳೆದ ಜೂನಿನಿಂದ ಒಂದು 200-300 ಪಾಟದು ಬ್ರಹ್ಮಕಲಶಕ್ಕಿಂತಲೇ ರೆಡಿ ಮಾಡಿಕೊಂಡಿದ್ವಿ. ಎಲ್ಲ ಪ್ಲ್ಯಾಂಟ್ಸ್ಗಳನ್ನು ನಾನು ತೋಟದಲ್ಲಿ ಎಲ್ಲ ರೆಡಿ ಮಾಡಿದ್ದು. ಯಾಕಂದರೆ ಬ್ರಹ್ಮಕಲಶ ಹೀಗೆ ಇರಬೇಕು, ಬರಬೇಕು, ದೇವರದೊಂದು ಆಶೀರ್ವಾದ ಬೇಕು ಅಂತ ಹೇಳ್ಕೊಂಡು ಇಲ್ಲಿಗೆ ನನ್ನ ಸಂಪೂರ್ಣವಾಗಿ ಅಂದರೆ ಉತ್ಸವದ ಇರುವಂಥ ಎಲ್ಲ ಒಂದು ಅಲಂಕಾರಗಳು ಸಂಪೂರ್ಣವಾಗಿ ನಿಮ್ಮ ಒಂದು ಮುತುವರ್ಜಿಯಿಂದ, ನಿಮ್ಮ ಒಂದು ಸೇವೆ ರೂಪದಲ್ಲಿ ಬಂದಿರುವಂಥದ್ದು ಹೇಳ್ಬೋದು. ಆದರೆ ಸಹಕಾರ ತುಂಬ ಇದೆ. ನನ್ನ ಮಹಿಳಾ ತಂಡಗಳು, ನಮ್ಮ ಫ್ರೆಂಡ್ಸ್ಗಳು, ಅವರು ಗಾಯತ್ರಿ ಮೇಡಮ್ ಎಲ್ಲ ನಮಗೆ ತುಂಬ ಹೆಲ್ಪ್ ಆಗ್ತಾರೆ. ಸುರಕ್ಷಾ ಗಾಯತ್ರಿ ಮೇಡಮ್ ಎಲ್ಲ ಅವರು ಈಗ ಹೋದರು, ಇಷ್ಟೊತ್ತು ತನಕ ಇಲ್ಲೇ ಇದ್ದರು, ಈಗ ಜಸ್ಟ್ ಹೋದರು. ಹಾಗೆ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರು, ಎಷ್ಟು ಅದ್ಭುತವಾಗಿದೆ ಅಲ್ಲ. ಎಲ್ಲರೂ ಕೂಡ ತಮ್ಮ ಭಕ್ತಿಯ ಸೇವೆ ಮೂಲಕ ಮಹಿಳೆಯರು ಸೇರಿಕೊಂಡು ಈ ಎಲ್ಲ ಅದ್ಭುತ ಅಲಂಕಾರ ಮಾಡಿರುವಂಥದ್ದು ನಿಜ ಕೂಡ ಅವರಿಗೆಲ್ಲರೂ ಕೂಡ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ.